ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದಲ್ಲಿ ನಡೆಯುತ್ತಿರುವ ಅಡವಿ ಚಲನಚಿತ್ರ ಚಿತ್ರೀಕರಣ ಸ್ಥಳಕ್ಕೆ ಆಗಮಿಸಿದ್ದ ನಟ ಚೇತನ್ ಅಹಿಂಸಾ ಹಿಂದೂ ಅನ್ನೋದು ಪರ್ಷಿಯನ್ ಪದ ಎಂದು ಹೇಳಿಕೆ ನೀಡಿರುವ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯ ಸತ್ಯ ಸಂಶೋಧನೆಗೆ ಚೇತನ್ ಅಹಿಂಸಾ ಆಗ್ರಹಿಸಿದ್ದಾರೆ. ಜಾರಕಿಹೊಳಿ ಹಿಂದೂ ಹೇಳಿಕೆ ಸತ್ಯ ಇದ್ರೆ ವಾಪಸ್ ಪಡೆಯಬಾರದು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಿಂಧೂ ನದಿಯ ಹಿಂದೆ ಇದ್ದವರಿಗೆ ಹಿಂದೂ ಎಂಬ ಪದ ಪರ್ಷಿಯನರಿಂದ ಬಂದಿದೆ. ಸತೀಶ್ ಜಾರಕಿಹೊಳಿ ತಮ್ಮ ಹೇಳಿಕೆ ವಾಪಸ್ ಪಡೆಯೋದಕ್ಕಿಂತ ದಾಖಲೆ ಒದಗಿಸಿ ವಿಶ್ಲೇಷಣೆ ಮಾಡುವುದು ಅಗತ್ಯ. ಪುರಾವೆ ಮತ್ತು ದಾಖಲೆ ಇಲ್ಲದೆ ಹೇಳಿಕೆ ನೀಡಬಾರದು. ನೀಡಿದ ಮೇಲೆ ಅಧ್ಯಯನದ ವಿಶ್ಲೇಷಣೆ ನೀಡಬೇಕು. ಹಿಂದೂ, ಹಿಂದುತ್ವ, ಹಿಂದೂ ಧರ್ಮ, ಹಿಂದೂಸ್ತಾನ, ಹಿಂದೂ ರಾಜ್ಯ ಎಂಬ ಪದಗಳು ಬೇರೆ ಬೇರೆ ಚೌಕಟ್ಟಿನಲ್ಲಿ ಬೇರೆಯದೇ ಅರ್ಥ ಕೊಡುತ್ತೆ. ರಾಜಕೀಯ ಉದ್ದೇಶದಿಂದ ಸತೀಶ್ ಜಾರಕಿಹೊಳಿ ತಮ್ಮ ಹೇಳಿಕೆ ಹಿಂದಕ್ಕೆ ಪಡೆದಿರುವುದು ನನಗೆ ನಿರಾಶೆ ತಂದಿದೆ ಎಂದು ಚೇತನ್ ಅಹಿಂಸಾ ಹೇಳಿದ್ದಾರೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಅವರ ಹೇಳಿಕೆ ಸತ್ಯನೋ ಸುಳ್ಳು ಅನ್ನೋಕ್ಕಿಂತ ನಾವು ಅದಕ್ಕೆ ಸಂಶೋಧನೆ ಆಗಬೇಕು. ಇವಾಗ ಹಿಂದೂ ಅನ್ನೋದು ನಾವೇನು ಓದಿದ್ದೀವಿ ಅಂದರೆ 6ನೇ ಶತಮಾನ ಕ್ರಿಸ್ತಪೂರ್ವದಲ್ಲಿ ಪರ್ಷಿಯನ್ ಅವ್ರು ಬಂದ್ಬಿಟ್ಟು ಅದನ್ನು ಸಿಂಧೂ ನದಿ ಅನ್ನೋದು ಯಾರು ಆ ಸಿಂಧೂ ನದಿ ಆಚೆ ಇದ್ದರೋ ಅದು ಹಿಂದೆ ಇದ್ದರೋ ಅದನ್ನು ಯಾರು ಅಂತ ಇಲ್ಲದೆ ಹಾ ಬಂದು ಹಿಂದೂ ಅಂತ ಹಕಾರ ಬಂದು ಹಿಂದೂ ಪದ ಬಂತು. ಸತೀಶ್ ಜಾರಕಿಹೊಳಿ ಒಂದು ಏನು ಹೇಳಿದ್ದಾರೆ ಅಂದರೆ ಅದು ಪರ್ಷಿಯನಿಂದ ಅಂತ ಬಂದಿದೆ, ಅದು ಸತ್ಯ. ಆದರೆ ಅಶ್ಲೀಲ ಅನ್ನೋದು ಅದಕ್ಕೆ ನಮಗೆ ಸಂಶೋಧನೆ ಆಗಬೇಕು, ಚರ್ಚೆ ಆಗಬೇಕು. ನಾನು ಕೂಡ ಸ್ವಲ್ಪ ಅವ್ರು ಹೇಳಿರ್ತಕ್ಕಂತೆ ವಿಕಿಪೀಡಿಯಾನಲ್ಲಿ ಒಂದು ಲೈನ್ ಇದೆ, ಜಾಸ್ತಿ ಅದ್ರ ಬಗ್ಗೆ ರಿಸರ್ಚ್ ಆಗಿಲ್ಲ. ನಮಗೆ ರಿಸರ್ಚ್ ಆಗಬೇಕು ಮತ್ತು ನಮಗೆ ಇದ್ರ ಬಗ್ಗೆ ಇನ್ನೂ ಗೊತ್ತಾಗಬೇಕು. ಆ್ಯಂಡ್ ನಮಗೇನು ಬೇಕಾಗತ್ತೆ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಮಾತು ವಾಪಸ್ ತೊಗೊಳ್ಳೋಕ್ಕಿಂತ ಮಾತು ಜಾಸ್ತಿ ಆಡಬೇಕು. ಅವರು ಏನೇನಿದೆ, ಎಲ್ಲೆಲ್ಲಿದೆ ಎವಿಡೆನ್ಸ್ ಇದೆ, ಎಲ್ಲೆಲ್ಲಿ ಸಂಶೋಧನೆ ಆಗಿದೆ, ಎಲ್ಲೆಲ್ಲಿ ಬುದ್ಧಿಜೀವಿಗಳು ಅದ್ರ ಬಗ್ಗೆ ಬರೆದಿದ್ದಾರೆ. ಯಾಕಂದರೆ ನಮಗೆ ತಿಳಿಸ್ಬೇಕು. ನಮಗೆ ಅವ್ರು ಹೇಳಿರ್ತಕ್ಕಂತೆ ಸತ್ಯ ಇದೆ ಅಂತ ಅವ್ರು ಹೇಳ್ತಾರೆ, ಆದರೆ ಅದ್ರ ಜೊತೆ ವಾಪಸ್ ತೊಗೊತಾರೆ. ಸತ್ಯ ಇರುವಾಗ ನೀವು ಅದನ್ನು ಮುಂದೆ ಅದ್ರ ಜಾಸ್ತಿ ಹೇಳಬೇಕು ಹೊರತು ವಾಪಸ್ ತೊಗೊಳ್ಳೋ ಪ್ರಶ್ನೆ ಬರಲ್ಲ. ಸತ್ಯ ಇಲ್ಲ ಅಂದರೆ ಖಂಡಿತ ವಾಪಸ್ ತೊಗೊಳ್ಳಿ. ಸತ್ಯ ಇದ್ಮೇಲೆ ವಾಪಸ್ ತೊಗೊಳ್ಳೋದು ಎಲ್ಲಿ ಪ್ರಶ್ನೆ ಬರುತ್ತೆ. ಬಟ್ ಅವ್ರು ವಾಪಸ್ ತೊಗೊಂಡಿದ್ರೆ ಅದು ಒಂದು ಪೊಲಿಟಿಕಲ್ ಲೆಕ್ಕಾಚಾರ ಇರ್ಬೋದು. ಮತ್ತು ಅದು ಒಂದು ರೀತಿ ನಮಗೆ ನಾವೇನಾದರೂ ಮಾತಾಡಿದ್ರೆ ನಮಗೆ ಅದ್ರ ತಕ್ಕಂತೆ ಓದಿದ್ರೆ ಅಧ್ಯಯನ ಇದ್ದರೆ ನಾವು ಅದನ್ನು ಸಂಪೂರ್ಣವಾಗಿ ಅದನ್ನು ಮುಂದುವರಿಸ್ತೀವಿ, ಅದನ್ನು ವಿಶ್ಲೇಷಣೆ ಮಾಡ್ತೀವಿ, ಅದನ್ನು ಜಾಸ್ತಿ ಹೇಳ್ತೀವಿ, ಅದನ್ನು ಜಾಸ್ತಿ ಒಂದು ರೀತಿ ಮಾಹಿತಿ ಕೊಟ್ಬಿಟ್ಟು ನಾವು ರೋಮಿಲಾ ಥಾಪರ್ ಆಗಿರ್ಬೋದು, ಟೋನಿ ಜೋಸೆಫ್ ಆಗಿರ್ಬೋದು, ಯಾರ್ಯಾರು ಒಳ್ಳೆ ಇತಿಹಾಸಗಾರರ ಬಗ್ಗೆ ನಾವು ಪುರಾವೆ ದಾಖಲೆಗಳು ತಕ್ಕಂತೆ ನಾವು ಮಾತಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಇವರು ಕೂಡ ಸತ್ಯ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬದ್ಧವಾಗಿರಬೇಕು. ಬದ್ಧವಾಗಿಲ್ಲ, ಬಟ್ ಅದು ಸತ್ಯನೋ ಸುಳ್ಳು ನಮ್ಮ ಸಂಶೋಧನೆಯಿಂದನೇ ನಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ಪದಗಳ ಮೇಲೆ ಚರ್ಚೆಗಳಾಗಬೇಕು. ಚರ್ಚೆಯಿಂದನೇ ನಮಗೆ ಅರಿವು ಮೂಡುತ್ತೆ. ಹಿಂದೂ ಅನ್ನೋ ಪದ ಇವತ್ತಿನ ದಿನ ಹಿಂದೂ ಆಗಿರ್ಬೋದು, ಹಿಂದುತ್ವ ಆಗಿರ್ಬೋದು, ಹಿಂದೂಸ್ತಾನ ಆಗಿರ್ಬೋದು, ಹಿಂದೂ ರಾಜ್ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಇದು ಬೇರೆ ಬೇರೆ ಚೌಕಟ್ಟಲ್ಲಿ ಬೇರೆ ಬೇರೆ ಅರ್ಥ ಕೊಡುತ್ತೆ. ನಾವು ಒಂದೇ ಅರ್ಥದಲ್ಲಿ ನೋಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಇವರು ಅಶ್ಲೀಲ ಪದ ಅಂದರೆ ಇದು ಯಾವ ಚೌಕಟ್ಟಿನಲ್ಲಿ, ಯಾವ ಕಾಲಘಟ್ಟದಲ್ಲಿ, ಯಾವ ಭಾಷೆಯಲ್ಲಿ ಯಾರ ಬಗ್ಗೆ ಮಾತಾಡಿದ್ದಾರೆ ಇದೆಲ್ಲ ಸಹ ನಮಗೆ ಆಚೆ ಬರಬೇಕು. ಎಲ್ಲೋ ಒಂದು ಕಡೆ ಕೇಳಿದ್ದೀನಿ, ಪರ್ಷಿಯನ್ ಭಾಷೆಯಲ್ಲಿ ಕರಿಯಾ ಅಂತ ಒಂದು ರೀತಿ ಒಂದು ಬಣ್ಣದ ಗುರುತಲ್ಲಿ ಹಿಂದೂ ಅಂತ ಹೇಳಿದ್ದಾರೆ. ಅದು ಸತ್ಯನ ಸುಳ್ಳ ಅಂತ ನಮಗೆ ಇನ್ನೂ ಜಾಸ್ತಿ ಸಂಶೋಧನೆ ಆಗಿ ನಮಗೆ ಈ ಚರ್ಚೆ ಆಗಬೇಕು. ಒಂದು ಚರ್ಚೆಗೆ ಒಳ್ಳೆಯ ಒಂದು ವಿಚಾರ ತಂದಿದ್ದಾರೆ. ಬಟ್ ನಾವು ಕೂಡ ಅವರಿಗೆ ಸತ್ಯ ಅಂತ ಭಾವಿಸಿದ್ದಾಗ ಅದಕ್ಕೆ ಬದ್ಧವಾಗಿರ್ತಾರೆ ಅಂತ ನಾವು ನಂಬ್ಕೊಂಡಿದ್ವಿ. ಅದು ಬದ್ಧವಾಗಿಲ್ಲ, ನಮಗೂ ನಿರಾಶೆ ಆಯಿತು. ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ GS ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು ಪ್ರಣಯ. ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೇನೆ. ನೀವು ಸಹ ಬರ್ತೀರಲ್ವಾ? ಈ ಕಾರ್ಯಕ್ರಮದ ನೇರ ಪ್ರಸಾರ ನಮ್ಮ ತುಮಕೂರು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗುತ್ತಿದೆ. ಎಲ್ಲರೂ ವೀಕ್ಷಿಸಿ. ಥ್ಯಾಂಕ್ ಯು.
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.